ನಮ್ಮಲ್ಲೊಂದು ಮಾತಿದೆ, ಊರು ಬಿಟ್ರೆ ಉದ್ಧಾರ ಆಗ್ತಾನೆ ಅಂತ. ಉಡುಪಿ ಬ್ರಹ್ಮಾವರ ದಾಟಿದ ಮೇಲೆ ಎಡಕ್ಕೆ ತಿರುಗಿ ಸ್ವಲ್ಪ ದೂರ ಬರುವಾಗ ಗುಂಡಿಬೈಲು ಸಿಗುತ್ತದೆ. ಈ ಜೀಗೂ ಆ ಗುಂಡಿಬೈಲಿಗೂ ಸಂಬಂಧ ಉಂಟು ಅಂತ ಗೊತ್ತಿರಲಿಲ್ಲ ನನಗೆ. ಯಾರು ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡ್ತಾನೆ, ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡ್ತಾನೆ, ಆತ ಅತ್ಯಂತ ಯಶಸ್ವಿ ಉದ್ಯಮಿ ಆಗುತ್ತಾನೆ. ಹಾಗೇನೆ 49-50ರಲ್ಲಿ ಅವರು ವಿವಾಹವಾಗಿ 52ರ ಸುಮಾರಿಗೆ ಅವರು ಪುತ್ತೂರಿಗೆ ಬರ್ತಾರೆ. ಆ ಕಾಲಕ್ಕೆ ಬಂಗಾರದ ಒಡವೆಗಳನ್ನ ಮಾಡಿಸೋದು ಅಂತಂದ್ರೆ ಬಂಗಾರದ ಗಟ್ಟಿಯನ್ನ ಕೊಡುದು, ಅವರು ಯಾರು ಬಂಗಾರದ ಒಡವೆಯನ್ನು ತಯಾರಿಸ್ತಾರೆ ಅವರಿಗೆ ಕೊಟ್ಟು ಅವರಿಗೆ ಬೇಕಾದಂತ ಪ್ಯಾಟರ್ನ್ ಅನ್ನು ಮಾಡಿಸಿಕೊಡೋದು. ಜೇಲಾಚಾರ್ಯ ಪುತ್ತೂರಿಗೆ ಬಂದಾಗ ಮೊದಲು ಮಾಡಿದಂತ ಕೆಲಸ ಅಂದ್ರೆ ಒಂದು ಟ್ರೆಂಡ್ ಸೆಟ್ ಮಾಡಿದ್ದು, ಎರಡು ಪಾರದರ್ಶಕತೆ, ಮತ್ತೊಂದು ನ್ಯಾಯಯುತವಾದಂತ ಬೆಲೆ. GL ಫೌಂಡೇಶನ್ ಅಂತ ಹೇಳಿ ಅದರ ಮೂಲಕ ಅವರು ಅನೇಕ ರೀತಿಯಾದಂತಹ ದಾನದ ಕೆಲಸವನ್ನ ಮಾಡ್ತಾ ಇದ್ರು. ಒಂದು ಉದ್ಯಮ, ಆ ಕೃಷಿಯೂ ಸಹ ಒಂದು ಉದ್ಯಮದ ರೂಪವಾಗಿ ಅವರನ್ನ ಮಾರ್ಪಡಿಸ್ತಾ ಹೋಗ್ತಾರೆ. ಕೊಟ್ಟದ್ದು ನಮಗಿರ್ತದೆ, ಬಚ್ಚಿಟ್ಟದ್ದು ಪರರಿಗೆ ಆಗ್ತದೆ ಅಂತ. ಹಾಗಾಗಿ ಅವ್ರು ಕೊಟ್ಟದ್ದು ಹೆಚ್ಚು, ಅದು ಅವರ ಸಂಪತ್ತಾಗಿ ಇವತ್ತು ಉಳಿದಿದೆ. ಆ ಲೆಕ್ಕದಲ್ಲಿ ಅವರ ಪುತ್ತೂರಿನ ರತನ್ ಟಾಟಾ ಅಂತ ನನಗೆ ಖಂಡಿತಕ್ಕೂ ಅನ್ಸುತ್ತೆ. ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾಗಿ ಅವರು ಮಾಡಿದಂತ ಕೆಲಸ, 2 ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮತ್ತೆ 7 ತಾಲೂಕು ಸಾಹಿತ್ಯ ಸಮ್ಮೇಳನಗಳನ್ನ ಅವರ ಅವಧಿಯಲ್ಲಿ ಮಾಡಿದ್ದು. ಪರಿಷತ್ತಿನ ಸದಸ್ಯತ್ವದ ಅಭಿಯಾನ ಅವರ ಕಾಲದಲ್ಲಾಯಿತು. ಅದರ ಪರಿಣಾಮ ಏನಂದ್ರೆ ಇವತ್ತಿಗೂ ಸಹ ಪುತ್ತೂರಿನಲ್ಲಿ ಪರಿಷತ್ತಿನ ಮತಗಟ್ಟೆ ಇದೆ. ನಮ್ಮನ್ನ ಒಬ್ಬ ನೌಕರರಾಗಿ ನೋಡಿಕೊಳ್ಳಿಲ್ಲ ಅವರು, ಒಂದು ಕುಟುಂಬದವರ ಹಾಗೆ, ಒಂದು ಮನೆಯವರ ಹಾಗೆ ಅತ್ಯಂತ ಗೌರವದಿಂದ ನಡೆಸಿಕೊಂಡಂತ ಒಂದು ವ್ಯಕ್ತಿತ್ವ. ಸುಮಾರು 2000 ಇಸ್ವಿಗಿನ ಮೊದಲು ಚಿನ್ನದ ವ್ಯಾಪಾರ ಅಂದ್ರೆ ಬೆಲೆ ಕೋಡ್ ರೋಡ್ ಅವರು ಶಿಫ್ಟ್ ಮಾಡಿ ಹೇಗೆ ಅಂದ್ರೆ ಅಷ್ಟು ವರ್ಷ ಅವರು ಚಿನ್ನದ ವ್ಯಾಪಾರ ಶುರು ಮಾಡಿದ್ಮೇಲೆ ಜನರ ಪ್ರತಿಯೊಬ್ಬರ ನಂಬಿಕೆಯನ್ನು ಗಳಿಸಿಕೊಂಡು, ವಿಶ್ವಾಸ ಗಳಿಸಿಕೊಂಡು ಒಂದು ಬ್ರ್ಯಾಂಡ್ ಆಗಿ ತಾಪದ ಒಂದು ಅಂಶವನ್ನು ಸಮಾಜಕ್ಕೆ ಕೊಡುವಂತ ಒಂದು ಪರಿಪಾಟಿ ಕಲಿಸಿಬಿಟ್ಟವರೇ ಜೇಲಾಚಾರ್ಯ. 70 ವ್ಯಾಪಾರಿಗಳು ಅವರ ಲಾಭಾಂಶ ಎಂದ ಒಂದು ಅಂಶವನ್ನು ಸಮಾಜಕ್ಕೆ ಕೊಡ್ಲಿಕ್ಕೆ ಕಲ್ತಿದ್ದಾರೆ ಅವರಿಂದಾಗಿ. ಜೇಲಾಚಾರ್ಯ ಕೂಡ ಚಿನ್ನದ ವ್ಯಾಪಾರ ಮಾಡಿದ್ರು, ಟಿಂಬರ್ ವ್ಯಾಪಾರ ಅವರು ಬಿಟ್ಟಿದ್ರು. ಟಿಂಬರ್ನಲ್ಲಿ 100ಕ್ಕೆ 50 ಅವರು ದೇವಸ್ಥಾನಕ್ಕೆ ಸ್ಕೂಲಿಗೆ ಫ್ರೀ ಕೊಡುವಂತರು ಮರ. ವಿವೇಕಾನಂದ ವಿದ್ಯಾವರ ಸಂಘಕ್ಕೆ ಒಂದು ಆಧಾರ ಸ್ತಂಭವಾಗಿದ್ದವರು ಜೇಲಾಚಾರ್ಯ. ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅನ್ನೋ ಒಂದು ಸಣ್ಣ ಒಂದು ನಮ್ಮ ವ್ಯಾಪಾರಿಗಳ ಒಂದು ಅವರದೇ GL ಕಾಂಪ್ಲೆಕ್ಸ್ ನಲ್ಲಿ ಕಾಸ್ಟ್ ಪ್ರೈಸ್ ಕಮ್ಮಿ, ಸುಮಾರು 60-75 ಒಳಗೆ ನಮಗೆ ಒಂದು ರೂಮ್ ಕೊಟ್ಟಿದ್ದಾರೆ. ಕ್ರಯ ನೋಡಿದ್ರೆ ಒಂದು 25 ಲಕ್ಷದಷ್ಟು ಅದಕ್ಕೆ ವ್ಯಾಲ್ಯೂ ಇದೆ. ಜೇಲಾಚಾರ್ಯ ಸಂಸ್ಮರಣಾ ಕಾರ್ಯಕ್ರಮದ ಪ್ರಯುಕ್ತ 2ನೇ ಗೋಷ್ಠಿಯಲ್ಲಿ ನಾವೆಲ್ಲ ಇದ್ದೇವೆ. ಈ ಗೋಷ್ಠಿಯನ್ನ ವಿಷಯ ಮಂಡನೆ ಮಾಡುವ ಮೂಲಕ ನಡೆಸಿಕೊಂಡಿದ್ದಾರೆ ಡಾಕ್ಟರ್ HG ಶ್ರೀಧರ್, ಪರೀಕ್ಷಾಂಗ ಕುಲಸಚಿವರು, ವಿವೇಕಾನಂದ ಮಹಾವಿದ್ಯಾಲಯ ಪುತ್ತೂರಿದ್ರು. ಗೌರವ ಉಪಸ್ಥಿತಿಯಲ್ಲಿರುವ ಶ್ರೀಯುತ ವಾಮನ್ ಪೈ, ಅಧ್ಯಕ್ಷರು ವರ್ತಕರ ಸಂಘ ಪುತ್ತೂರು, ಹಾಗೂ ಶ್ರೀ ಲಕ್ಷ್ಮೀಕಾಂತ್ ಆಚಾರ್ಯ, ತಾವು ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ವಿಷಯ GL ಆಚಾರ್ಯರ ಉದ್ಯಮ ಹಾಗೂ ಸಾಹಿತ್ಯ ಸೇವೆ. ಈ ವಿಚಾರವಾಗಿ ವಿಷಯ ಮಂಡನೆಯನ್ನ ಮಾಡಲಿಕ್ಕಿರುವವರು ನಮಗೆಲ್ಲರೂ ಪರಿಚಿತರಾಗಿರುವಂತಹ ಡಾಕ್ಟರ್ HG ಶ್ರೀಧರ್ ಇವರು. ಸುಮಾರು 36 ವರ್ಷಗಳ ಸುದೀರ್ಘ ವೃತ್ತಿ ಜೀವನವನ್ನ ಪೂರೈಸಿ ಈಗ ಪುತ್ತೂರು ವಿವೇಕಾನಂದ ಸ್ವಾಯತ್ತ ಮಹಾವಿದ್ಯಾಲಯದ ಪರೀಕ್ಷಾಂಗ ಕುಲಸಚಿವರಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಸಾಹಿತ್ಯಾಸಕ್ತರಾಗಿರುವ, ಸ್ವತಃ ಸಾಹಿತಿಯೂ ಆಗಿರುವಂತಹ ಡಾಕ್ಟರ್ HG ಶ್ರೀಧರ್ ಅವರು ಸುಮಾರು 25 ಕೃತಿಗಳನ್ನ ಈಗಾಗಲೇ ರಚನೆ ಮಾಡಿದ್ದಾರೆ. ಆ 25 ಕೃತಿಗಳಲ್ಲಿ 2 ಕಾದಂಬರಿಗಳು, ಒಂದು ಪ್ರಸ್ಥಾನ ಮತ್ತೊಂದು ಚಪಡ. ಸಾಹಿತ್ಯ ಲೋಕದ ಗಮನವನ್ನು ಸೆಳೆದಿರುವಂತಹ 2 ಕಾದಂಬರಿಗಳು ಕೂಡ 2 ವಿಶೇಷ ಪ್ರಶಸ್ತಿಗಳನ್ನ ಪಡೆದುಕೊಂಡಿದೆ. ಕೆಳಗ ರಾಜ್ಯ ಮಟ್ಟದ ಕಾದಂಬರಿ ಪ್ರಶಸ್ತಿ ಪ್ರಸ್ಥಾನ ಕಾದಂಬರಿಗೆ ಲಭಿಸಿದ್ರೆ, ಅವರ ಇನ್ನೊಂದು ಅಭೂತಪೂರ್ವವಾದ ಚಪಡ ಕಾದಂಬರಿಗೆ ಚದುರಂಗ ದತ್ತಿ ಪ್ರಶಸ್ತಿಯನ್ನ ಈಗಾಗಲೇ ಕೆಲವೇ ದಿನಗಳ ಹಿಂದೆ ಅವರ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಇನ್ನೊಂದು ಕಾದಂಬರಿ ಬಯಲು ಪ್ರಕಟಣೆಗೆ ಸಿದ್ಧ ಆಗಿದೆ. ನಾಟಕ, ಸಂಶೋಧನೆ, ಸಂವಾದ, ಸಂಪಾದಿತ ಇತ್ಯಾದಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಈ ಶ್ರೀಧರ್ ಇವರನ್ನ ಗೌರವಪೂರ್ವಕ ಸ್ವಾಗತಿಸ್ತಾ ಅವರಿಗೆ ಸಾಹಿತ್ಯ ಕನ್ನಡ ಶಾಲನ್ನ ಹಾಕಬೇಕು ಅಂತ ಲಕ್ಷ್ಮೀಕಾಂತ ಆಚಾರ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಪುಷ್ಪವನ್ನು ನೀಡಿ ಸ್ಮರಣಿಕೆ ನೀಡಿ ಅವರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಡಾಕ್ಟರ್ HG ಶ್ರೀಧರ್ ಇವರಿಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಜೊತೆ ಗೌರವ ಉಪಸ್ಥಿತಿಯಲ್ಲಿರುವವರು ಶ್ರೀ ವಾಮನ್ ಪೈ, ರೊಟೇರಿಯನ್ ವಾಮನ್ ಪೈ ಅವರು, ಅಧ್ಯಕ್ಷರು, ವರ್ತಕರ ಸಂಘ ಪುತ್ತೂರು. ಇವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಅವರಿಗೆ ಲಕ್ಷ್ಮೀಕಾಂತ ಆಚಾರ್ಯ ಅವರು ಶಾಲು ಹಾಕಿ ಪುಷ್ಪವನ್ನ ಸ್ಮರಣಿಕೆ ನೀಡಿ ಸ್ವಾಗತ ಮಾಡ್ತಾ ಇದ್ದಾರೆ.
ಡಾಕ್ಟರ್ ಎಚ್ ಜಿ ಶ್ರೀಧರ್ ಸರ್ 30 ನಿಮಿಷದ ಕಾರ್ಯಕ್ರಮ, ನಮ್ಮ ಒಟ್ಟು ಕಾರ್ಯಕ್ರಮ ಈಗಾಗಲೇ 1 ಗಂಟೆ 10 ನಿಮಿಷ ಹಿಂದಿದ್ದೇವೆ. ಎಲ್ಲರಿಗೂ ನಮಸ್ಕಾರ. 1 ಗಂಟೆ 10 ನಿಮಿಷ ಹಿಂದಿರುವುದಕ್ಕೆ ನಾನು ಖಂಡಿತ ಕಾರಣ ಅಲ್ಲ, ಆದರೆ ಸಮಯದ ಮಿತಿಯನ್ನ ಅರಿತು ಒಂದಷ್ಟು ಸಂಗತಿಗಳನ್ನು ನಿಮ್ಮೆದುರು ಹಂಚಿಕೊಡ್ತೇನೆ. ಅಷ್ಟು ಮಾತ್ರ ಅಲ್ಲ, ಈಗಾಗಲೇ ನಾನು ಮಾತನಾಡಬೇಕಾದಂಥ ವಿಷಯದ ಬಗ್ಗೆ ಅನೇಕರು ಅಲ್ಲಲ್ಲಿ ಮುಟ್ಟಿಬಿಟ್ಟಿದ್ದಾರೆ. ಅದನ್ನೆಲ್ಲ ಒಟ್ಟು ಸೇರಿಸುವಂತ ಒಂದು ಕೆಲಸವನ್ನು ನಾನು ಮಾಡ್ತೇನೆ. ಮತ್ತೆ ಲೇಖನದ ರೂಪದಲ್ಲಿ ಬರುವಾಗ ವಿಸ್ತಾರವಾಗಿ ಬರ್ತದೆ ಹೇಳುವಂತಹ ಭರವಸೆಯನ್ನ ಕೊಡ್ತೇನೆ. ನನ್ನ ವಿಷಯ ಉದ್ಯಮ ಮತ್ತು ಸಾಹಿತ್ಯಕ್ಕೆ GL ಆಚಾರ್ಯ ಅವರ ಕೊಡುಗೆ. ನಮ್ಮಲ್ಲೊಂದು ಮಾತಿದೆ, ಊರು ಬಿಟ್ರೆ ಉದ್ಧಾರ ಆಗ್ತಾನೆ ಅಂತ. ಬಹುತೇಕ ಅದು ನನಗೂ ಅನ್ವಯಿಸುತ್ತೆ, ಮಾಧವ ಭಟ್ರಿಗೂ ಅನ್ವಯಿಸುತ್ತೆ, ಅಥವಾ ಯಾರೆಲ್ಲ ಊರು ಬಿಟ್ಟು ಪುತ್ತೂರಿಗೆ ಬಂದಿದ್ದಾರೆ ಅವರಿಗೆಲ್ಲರಿಗೂ ಅನ್ವಯಿಸುತ್ತೆ ಅಂತ ಅನ್ಕೊಂಡಿದ್ದೇನೆ. ಹಾಗೇನೆ ಅಲಮ ಪ್ರಭುವಿಂದ ಒಂದು ಮಾತಿದೆ, ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ. ಅದು ವಚನ ಇನ್ನೂ ಇದೆ. ಅದು ಅಂದ್ರೆ GL ಆಚಾರ್ಯರ ಉಡುಪಿಗೂ ಇಲ್ಲಿನ ಪುತ್ತೂರಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ, ಇದು ಬಹಳ ಆಕಸ್ಮಿಕ ಅಂತ. ಒಂದು ಅಲ್ಲೊಂದು ಬೆರಗಿದೆ, ಒಂದು ಆಶ್ಚರ್ಯ ಇದೆ. ನಾವು ಸಾಗರದಿಂದ ಉಡುಪಿಗೆ ಬಂದು ಉಡುಪಿಯಿಂದ ಮಂಗಳೂರಿಗೆ ಬರುವ ಒಂದು ಕಾಲ ಇತ್ತು. ಹಾಗೆ ಬರುವಾಗ ಗುಂಡಿಬೈಲ್ ಮೂಲಕ ನಮ್ಮ ಬಸ್ ಬರುದು. ಅಲ್ಲಿ ಉಡುಪಿ ಬ್ರಹ್ಮಾವರ ದಾಟಿದ ಮೇಲೆ ಎಡಕ್ಕೆ ತಿರುಗಿ ಸ್ವಲ್ಪ ದೂರ ಬರುವಾಗ ಗುಂಡಿಬೈಲ್ ಸಿಗುತ್ತದೆ. ಅಲ್ಲಿಂದ ನೆಕ್ಸ್ಟ್ ಕಲ್ಸಂಗ ಮತ್ತೆ ಉಡುಪಿ ಬಸ್ ಸ್ಟ್ಯಾಂಡ್. ಆಗ ನನಗೆ ಗುಂಡಿಬೈಲ್ ನೋಡಿ ಗೊತ್ತುಂಟು, ಆದ್ರೆ ಈ ಜೀಗೂ ಆ ಗುಂಡಿಬೈಲ್ಗೂ ಸಂಬಂಧ ಉಂಟು ಅಂತ ಗೊತ್ತಿರಲಿಲ್ಲ ನನಗೆ. ಅದು ಆಮೇಲೆ ಗೊತ್ತಾಗುತ್ತೆ. ಆ ಗುಂಡಿಬೈಲಲ್ಲಿ ಹುಟ್ಟಿದಂಥ ನಮ್ಮ GL ಆಚಾರ್ಯ ಅವರು ಉಡುಪಿಯಲ್ಲಿ ಸಣ್ಣ ಉದ್ಯಮವನ್ನ ಮಾಡ್ತಾ ಇದ್ದಂಥ ಅವರ ಹಿರಿಯರಿಂದ, ಅಂದ್ರೆ ಈಗಾಗಲೇ ಪ್ರಸ್ತಾಪ ಆಯ್ತು, ಮರದ ಟಿಂಬರ ಉದ್ಯಮವನ್ನ ಮಾಡ್ತಾ ಇದ್ರು ಅಂತ ಹೇಳಿ. ಅಲ್ಲಿಂದ ಅದು ಒಂದು ಪರಿವರ್ತನೆಯ ಕಾಲ ಇದೆಯಲ್ಲ, ಬೆಳ್ಳಿಯೋ ಬಂಗಾರವೋ ಅದಕ್ಕೆ ಸ್ವರ್ಣೋದ್ಯಮಕ್ಕೆ ಬದಲಾಗುವಂತಹ ಒಂದು ಕಾಲ ಇದೆಯಲ್ಲ, ಅದು ಬಹಳ ಮುಖ್ಯವಾದಂಥ ಒಂದು ಘಟ್ಟ ಅಂತ ಅನ್ಕೊಂಡಿದ್ದೇನೆ. ಅದು ಬಹುತೇಕ GL ಆಚಾರ್ಯ ಅವರ ಕುಟುಂಬದ ಇಡೀ ಬದುಕಿನ ಒಂದು ಪರಿವರ್ತನೆಯ ಕಾಲಘಟ್ಟ. ಹಾಗಾಗಿ ಹಿರಿಯರ ಅಪೇಕ್ಷೆಯಂತೆ ಈ ಮಗ ನಮ್ಮ ಹಿಂದಿನಿಂದ ಬಂದಂತ ಉದ್ಯಮವನ್ನ ಬಿಟ್ಟು ಬೇರೆ ಹೊಸ ಉದ್ಯಮಕ್ಕೆ ಹೋಗ್ಬೇಕು ಹೇಳುವಂತ ಅಪೇಕ್ಷೆ ಮೂಡುದಿದೆಯಲ್ಲ, ಪ್ರೇರಣೆ ಬರುವುದಿದೆಯಲ್ಲ, ಅದೇ ಒಂದು ಬಹಳ ಮುಖ್ಯವಾದಂತ ಅಂಶ. ಅದು ಈ ವೇಳೆಗೆ ಈಗಾಗಲೇ ಪ್ರಸ್ತಾಪ ಆಯ್ತದು, GL ಆಚಾರ್ಯ ಅವರ ದೂರದ ಸಂಬಂಧಿಕರು ಅಲಪಿಯಲ್ಲಿ ಇದ್ರು, ಅಲ್ಲಿಗೆ ನೀನು ಬಾ ಅಂತ ಹೇಳಿದ್ರು. ಅಲ್ಲಿ ಅವರು 10-12 ವರ್ಷಗಳ ಕಾಲ ಕೆಲಸ ಮಾಡ್ತಾರೆ ಅಂತ ನೀವು ಗಮನಿಸ್ಬೇಕನ್ನ. ಯಾರು ಅತ್ಯಂತ ಶ್ರದ್ಧೆಯಿಂದ ಕೆಲಸ ಮಾಡ್ತಾನೆ, ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡ್ತಾನೆ, ಆತ ಅತ್ಯಂತ ಯಶಸ್ವಿ ಉದ್ಯಮಿ ಆಗುತ್ತಾನೆ ಅಂತ. ಒಬ್ಬ ಒಳ್ಳೆಯ ಹೋಟೆಲ್ ಉದ್ಯಮ ಆಗ್ಬೇಕು ಅಂತಂದ್ರೆ ಅವನಿಗೆ ದೋಸೆ ಮಾಡೋದು ಗೊತ್ತಿರಬೇಕು, ಆಮೇಲೆ ದೋಸೆ ಹಿಟ್ಟು ಮಾಡೋದು ಗೊತ್ತಿರಬೇಕು, ಚಪಾತಿ ಮಾಡೋದು ಗೊತ್ತಿರಬೇಕು, ಮಗ್ಚೋದು ಎಲ್ಲವೂ ಗೊತ್ತಿರಬೇಕು, ಅವನಿಗೆ ಚಟ್ನಿ ಮಾಡೋದು ಗೊತ್ತಿರಬೇಕು. ಅವನಿಗೆ GL ಆಚಾರ್ಯ ಅದು ಗೊತ್ತಿತ್ತು ಅಂತ. ಹಾಗಾಗಿ ಅವರು ಸ್ವರ್ಣೋದ್ಯಮದಲ್ಲಿ ಬಹುತೇಕ ಅತ್ಯಂತ ಯಶಸ್ವಿಯಾದಂತಹ ಉದ್ಯಮವನ್ನ ಕಟ್ಟೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಅನ್ಕೊಂಡಿದ್ದೇನೆ. 10 ವರ್ಷಗಳ ಕಾಲ ಒಂದು ಸಂಸ್ಥೆಯಲ್ಲಿ ಅವರು ಎಲ್ಲ ಆಯಾಮಗಳಲ್ಲಿ, ನಿನ್ನೆ ಅವರು ಬಲರಾಮಾಚಾರ್ಯ ಹೇಳ್ತಾ ಇದ್ರು, 360 ಡಿಗ್ರಿಯಲ್ಲಿ ಅವರು ಕಲ್ತರು ಅಂತ. ಆ ರೀತಿಯಲ್ಲಿ ಅವರು ಅಭ್ಯಾಸ ಮಾಡಿದ್ರಿಂದಾಗಿ ಬಹುತೇಕ ಅವರಿಗೆ ಈ ಒಂದು ವಿದ್ಯೆಯನ್ನು ಕರತಲಾಮಲಕ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ ನಾನು ಅನ್ಕೊಂಡಿದ್ದೇನೆ. ಹಾಗೇನೆ 49-50ರಲ್ಲಿ ಅವರು ವಿವಾಹವಾಗಿ, ಅಂದ್ರೆ 30ರ ಪ್ರಾಯದಲ್ಲಿ ವಿವಾಹವಾದ ಬಳಿಕ 52ರ ಸುಮಾರಿಗೆ ಅವರು ಪುತ್ತೂರಿಗೆ ಬರ್ತಾರೆ. ಆ ಹೊತ್ತಿಗೆ ನೋಡಿ, ಪುತ್ತೂರಿಗೆ ಬರೋದಕ್ಕೂ ಸಹ ಯಾರೋ ದೂರದ ಸ್ನೇಹಿತರು ಅವರನ್ನ ಈ ಪುತ್ತೂರಿಗೆ ಬನ್ನಿ ಅಂತ ಕರೀತಾರೆ. ನಿಮ್ಗೆ ಎಷ್ಟು ರಿಸ್ಕ್ ಇದೆ ಅಂತ ಗಮನಿಸಿಕೊಳ್ಬೇಕು, ನಿಮ್ಗೆ ಎಷ್ಟು ಆಪತ್ತಿದೆ ಅಂತ ಗಮನಿಸಿಕೊಳ್ಬೇಕು. ಅಪರಿಚಿತ ಊರು, ಅಪರಿಚಿತ ಜನ, ಆಗಲೇ ಅಲ್ಲಿ ಎಸ್ಟಾಬ್ಲಿಷ್ ಆದಂತ ವರ್ತಕರಿದ್ರು, ಸ್ವರ್ಣೋದ್ಯಮದಲ್ಲಿ ಎಸ್ಟಾಬ್ಲಿಷ್ ಆದಂತ ವರ್ತಕರಿದ್ರು. ಅವರ ನಡುವೆ ನಾವು ಬೆಳಿಬೇಕು ಅಂತಂದ್ರೆ ಅದಷ್ಟು ಸುಲಭದ ಕೆಲಸ ಅಲ್ಲ. ನಮ್ಮ ಅಸ್ತಿತ್ವವನ್ನು ತೋರಿಸಿಕೊಳ್ಬೇಕು ಅಂದ್ರೆ ಸುಲಭದ ಕೆಲಸ ಅಲ್ಲ. ಹಾಗಾಗಿ ಅವರು ಮಾಡಿದ ಆಲೋಚನೆ ಏನು ಅಂತ ಕೇಳಿದ್ರೆ, ಅವ್ರು ಹೇಳ್ತಾ ಇದ್ರು, ಆ ಕಾಲಕ್ಕೆ ಬಂಗಾರದ ಒಡವೆಗಳನ್ನ ಮಾಡಿಸೋದು ಅಂತಂದ್ರೆ ಬಂಗಾರದ ಗಟ್ಟಿಯನ್ನ ಕೊಡುದು, ಅವರು ಯಾರು ಬಂಗಾರದ ಒಡವೆಯನ್ನು ತಯಾರಿಸ್ತಾರೆ ಅವರಿಗೆ ಕೊಟ್ಟು ಅವರಿಗೆ ಬೇಕಾದಂತ ಪ್ಯಾಟರ್ನ್ ಅನ್ನು ಮಾಡಿಸಿಕೊಳ್ಳುದು. ಆದ್ರೆ GL ಆಚಾರ್ಯ ಅವರ ಸೃಜನಶೀಲತೆ ಎಲ್ಲಿರುವುದು ಅಂತ ಕೇಳಿದ್ರೆ, ಬಂಗಾರದ ಒಡವೆ ನಾವೇ ಮಾಡಿ ಪ್ರದರ್ಶನ ಮಾಡೋದು ಅಂತ, ಒಂದು ಹೊಸ ಟ್ರೆಂಡ್ ಸೆಟ್ ಮಾಡುವಂತಹದ್ದು ಅಂತ. ಅದನ್ನು ಪುತ್ತೂರಲ್ಲಿ ಮಾಡಿದ್ರು. ಆ ಕಾರಣಕ್ಕೆ ಬೇಕಾಗಿ ಬಹುತೇಕ ಹೆಚ್ಚು ಜನ ಅಲ್ಲಿಗೆ ಬರೋದಕ್ಕೆ ಸಾಧ್ಯ ಆಯಿತು. ಇದರ ಜೊತೆಯಲ್ಲಿ ಅವರ ಪಾರದರ್ಶಕವಾದಂತಹ ವ್ಯಾಪಾರದ ಮನೋಧರ್ಮ, ಅವರ ಬದ್ಧತೆ, ಇದು ಬಹಳ ಮುಖ್ಯವಾದಂತಹ ಅಂಶ. ನಿಮಗೆ ವ್ಯಾಪಾರದಲ್ಲಿ ಪಾರದರ್ಶಕತೆ ಮತ್ತು ನ್ಯಾಯಯುತವಾದಂತಹ ಬೆಲೆ ಇದಿದ್ರೆ ಜನ ನಿಮ್ಮನ್ನ ಹುಡುಕಿಕೊಂಡು ಬರ್ತಾರೆ ಖಂಡಿತ, ಅದರಲ್ಲಿ ಯಾವ ಸಂಶಯವೂ ಇಲ್ಲ.
ಜೇಲಾಚಾರ್ಯ ಪುತ್ತೂರಿಗೆ ಬಂದಾಗ ಮೊದಲು ಮಾಡಿದಂತ ಕೆಲಸ ಅಂದ್ರೆ ಒಂದು ಟ್ರೆಂಡ್ ಸೆಟ್ ಮಾಡಿದ್ದು, ಇನ್ನೊಂದು ಪಾರದರ್ಶಕತೆ, ಮತ್ತೊಂದು ನ್ಯಾಯಯುತವಾದಂತಹ ಬೆಲೆ. ಅದರ ಮೂಲಕ ಜೇಲಾಚಾರ್ಯರು ಪುತ್ತೂರಿನ ಜನಮಾನಸದಲ್ಲಿ ನಿಧಾನವಾಗಿ ತಮ್ಮ ಅಸ್ತಿತ್ವವನ್ನ ಬೇರುಗಳನ್ನ ಕಂಡುಕೊಳ್ಳಲಿಕ್ಕೆ ಶುರು ಮಾಡ್ತಾರೆ ಅಂತ. ಆಮೇಲೆ ಅವರು ನಿಜವಾದ ಲಕ್ಷ್ಮೀ ಪುತ್ರರೇ ಆಗ್ತಾರೆ. ಮತ್ತೆ ಪುನಃ ಅವರು ಹೆಸರಿನಲ್ಲೂ ಲಕ್ಷ್ಮಿ ಇದೆ, ಅವರು ನಿಜವಾದ ಲಕ್ಷ್ಮೀ ಪುತ್ರ ಹೇಳುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಇದನ್ನ ಗಮನಿಸಿಕೊಳ್ಬೇಕು. ಹಾಗೇನೆ ಇನ್ನೊಂದು ನನಗೆ ಕಂಡದ್ದೇನು ಅಂತ ಕೇಳಿದ್ರೆ, ಅವರು ಜನರೊಟ್ಟಿಗೆ ಬೆರೆಯಲಿಕ್ಕೆ ಶುರು ಮಾಡಿದ್ರಲ್ಲ, ಅದು ಅವರ ವ್ಯಾಪಾರದ ಉದ್ಯಮವನ್ನ ವಿಸ್ತರಿಸುವುದಕ್ಕೆ ಸಾಧ್ಯ ಆಯಿತು ಅಂತ. ಈಗ ಯಾರೋ ಬಂದ್ರು, ನಮಗೆ ಶಾಲೆಗೆ ಒಂದ್ ಸ್ವಲ್ಪ ದುಡ್ಡು ಕೊಡಿ ಅಥವಾ ಇನ್ಯಾವುದಕ್ಕೆ ಶಿಕ್ಷಣಕ್ಕೆ ದುಡ್ಡು ಕೊಡಿ ಅಂತ ಕೇಳುವಂತದ್ದು, ಅವರಿಗೆಲ್ಲ ಸಣ್ಣ ಸಣ್ಣ ರೀತಿಯಲ್ಲಿ ಸಹಾಯವನ್ನ ಮಾಡ್ತಾ ಹೋದದ್ದು ಜನರ ಪ್ರೀತಿಯನ್ನು ಗಳಿಸೋದಕ್ಕೆ ಸಾಧ್ಯ ಆಯಿತು. ಅದು ಅವರ ಉದ್ಯಮವನ್ನು ವಿಸ್ತರಿಸುವುದಕ್ಕೂ ಸಾಧ್ಯ ಆಗಿರ್ಬೇಕು ಅಂತ ನಾನು ಅಂದ್ಕೊಳ್ತೇನೆ. ಇಲ್ಲಾಂದ್ರೆ ಗಟ್ಟು ಸುಲಭದಲ್ಲಿ ಒಂದು ಅಪರಿಚಿತ ಊರಿಗೆ ಬಂದು ನಮ್ಮನ್ನು ನಾವು ಸ್ಥಾಪಿಸಿಕೊಳ್ಳುವಂತಹದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ನನಗೂ ಗೊತ್ತಿದೆ, ಮಾಧವ ಭಟ್ರಿಗೂ ಗೊತ್ತಿದೆ. ನಾವು ಅಪರಿಚಿತ ಊರಿಗೆ ಬಂದು ಇಲ್ಲಿ ನಮ್ಮ ಅಸ್ತಿತ್ವವನ್ನು ಸ್ಥಾಪಿಸುವಾಗ ಎಷ್ಟು ಕಷ್ಟ ಆಗಿದೆ ಅಂತ. ಮಾಸ್ಟರ್ ಆಗಿ ವಿದ್ಯಾರ್ಥಿಗಳ ನಡುವೆ ಇನ್ನು ಅವರಿಗೆ ಎಷ್ಟು ಕಷ್ಟ ಆಗಿರಬೇಕು ಉದ್ಯಮದಲ್ಲಿ, ಆಗ್ಲೇ ಪೈಪೋಟಿ ಇರುವಂತಹ ಒಂದು ಉದ್ಯಮ ಅದು. ಇನ್ನು ಇನ್ನೊಂದು ಅವರ ಕೆಲಸ ಮಾಡಿರುವಂತಹದ್ದು ರೋಟರಿ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ರ ಬಗ್ಗೆ ಅವ್ರು ಹೇಳಿದರು. ಆಮೇಲೆ GL ಫೌಂಡೇಶನ್ ಅಂತ ಹೇಳಿ ಅದರ ಮೂಲಕ ಅವರು ಅನೇಕ ರೀತಿಯಾದಂತಹ ದಾನದ ಕೆಲಸವನ್ನ ಮಾಡ್ತಾ ಇದ್ರು GL ಫೌಂಡೇಶನ್ ಮೂಲಕ. ಇದು ಸಹ ಅವರ ವ್ಯವಹಾರಕ್ಕೆ ಬಹುತೇಕ ಪೂರಕವಾಗಿ ಬಂತು ಅಂತ ನಾನು ಅನ್ಕೊಂಡಿದ್ದೇನೆ. ಇನ್ನು ಕಬಕ್ ಅವರ ಆಸಕ್ತಿ ಎಷ್ಟೊಂದು ಕೃಷಿಯ ಬಗ್ಗೆ ಅವರಿಗೆ ಇರುವಂತಹ ವಿಪರೀತವಾದಂತಹ ಆಸಕ್ತಿ. ಅದನ್ನೇ ಅವ್ರು ಹೇಳ್ತಾರೆ, ಕಬಕದ ಹತ್ತಿರ ಒಂದು ಸ್ವಲ್ಪ ಜಾಗ ಮಾಡಿ ಅಲ್ಲಿ ರಬ್ಬರ್ ಪ್ಲಾಂಟೇಶನ್ ಮಾಡಿ ಅದರಲ್ಲೂ ಒಂದು ಕೈ ಹಾಕಿ ಅವರು ಏನು ಒಂದಷ್ಟು ಪ್ರಯೋಗಗಳನ್ನ ಮಾಡಿದ್ರು. ಆಮೇಲೆ ಮನೆ ಸಮೀಪ ಕೃಷಿಯನ್ನ ಮಾಡಿದ್ರು, ಅದರಲ್ಲಿ ಹೊಸ ಅಡಿಕೆ ತೋಟವನ್ನ ಮಾಡಿದ್ರು, ಹೊಸ ತಳಿಯನ್ನ ಅಲ್ಲಿ ಅವರು ಪ್ರಯೋಗವನ್ನ ಮಾಡಿದ್ರು. ಈ ತರದ ಒಂದು ಉದ್ಯಮ, ಆ ಕೃಷಿಯೂ ಸಹ ಒಂದು ಉದ್ಯಮದ ರೂಪವಾಗಿ ಅವರನ್ನ ಮಾರ್ಪಡಿಸ್ತಾ ಹೋಗ್ತಾರೆ ಅಂತ ಅವರ ಮನೋಧರ್ಮದಲ್ಲಿ, ಅದನ್ನು ಗಮನಿಸಬೇಕು ನಾವು. ಆಮೇಲೆ ಒಂದು ನನಗನ್ಸುವಂತಹದ್ದು ಉದ್ಯಮ ಕ್ಷೇತ್ರಕ್ಕಾಗುವಾಗ ನಾವು ಭಾರತದ ಉದ್ಯಮಕ್ಕಾಗುವಾಗ ಹೇಳ್ತೇವೆ, ರತನ್ ಟಾಟಾರನ್ನ ಹೇಳ್ತೇವೆ, ಅವರು 60% ಲಾಭದಲ್ಲಿ ಅವ್ರು ಬಂದಂತಹ ಇದರಲ್ಲಿ ಲಾಭದಲ್ಲಿ 60% ಅನ್ನ ಜನೋಪಯೋಗಿ ಕೆಲಸಕ್ಕೆ ಉಪಯೋಗಿಸ್ತಾ ಇದ್ರು ಅಂತ. ಬಹುತೇಕ ಜೇಲಾಚಾರ್ಯರು ಹಾಗೆ ಮಾಡಿದ್ರು ಅಂತ ಕಾಣಿಸುತ್ತೆ. ಅವರಿಗೆ ಬಂದಂತಹ ಲಾಭವನ್ನ ಅವರಿಗೆ ಅಂತ ಇಟ್ಕೊಳ್ಳಿಲ್ಲ. ನಮ್ಮಲ್ಲೊಂದು ಮಾತಿದೆ, ಕೊಟ್ಟದ್ದು ನಮಗಿರ್ತದೆ, ಬಚ್ಚಿಟ್ಟದ್ದು ಪರರಿಗೆ ಆಗ್ತದೆ ಅಂತ. ಹಾಗಾಗಿ ಅವ್ರು ಕೊಟ್ಟದ್ದು ಹೆಚ್ಚು, ಅದು ಅವರ ಸಂಪತ್ತಾಗಿ ಇವತ್ತು ಉಳಿದಿದೆ. ಇವತ್ತು ಏನಾದ್ರು ಜೇಲಾಚಾರ್ಯ ಇವತ್ತು ಪುತ್ತೂರಿನ ಇಲ್ಲಿನ ಪರಿಸರದ ಅಥವಾ ಮಂಗಳೂರಿನ ಅಲ್ಲಿನ ಜನಸಾಮಾನಸದಲ್ಲಿ ಉಳಿದಿದ್ರೆ ಅದು ಕೊಟ್ಟ ಕಾರಣಕ್ಕಾಗಿ, ಇಟ್ಕೊಂಡ ಕಾರಣಕ್ಕಾಗಿ ಅಲ್ಲ. ಈ ಅಂಶವನ್ನು ಗಮನಿಸಬೇಕು. ಆ ಲೆಕ್ಕದಲ್ಲಿ ಅವರು ಪುತ್ತೂರಿನ ರತನ್ ಟಾಟಾ ಅಂತ ನನಗೆ ಖಂಡಿತಕ್ಕೂ ಅನ್ಸುತ್ತೆ, ಯಾವ ಸಂಶಯವೂ ಇಲ್ಲ ಈ ದೃಷ್ಟಿಯಿಂದ. ಇನ್ನು ಸಾಹಿತ್ಯ ಸೇವೆಯಿಂದ ಉದ್ಯಮದಿಂದ ಸಾಹಿತ್ಯ ಸೇವೆಗೆ ಹೋಗ್ತಾನೆ. ಯಾಕೆಂದ್ರೆ ನನಗಿರುವಂತ ಸಮಯ, ನಾನು ಅಲ್ಲೇ ಮೊಬೈಲ್ ನೋಡ್ತೇನೆ, ನನಗೆ ಗೊತ್ತಿರಲಿಲ್ಲ 98ರಿಂದ 2010 ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರಾಗಿ ಅವರು ಮಾಡಿದಂತ ಕೆಲಸ 12 ವರ್ಷ. ನಂಗೆ ಈಗ ನೆನಪಿಸಿಕೊಳ್ಬೇಕು, 87ನೇ ಇಸ್ವಿ ಜೂನ್ 20ನೇ ತಾರೀಕು ನಾನು ಮೊದಲನೇ ಸಲ ಜೇಲಾಚಾರ್ಯರನ್ನು ನೋಡಿದ್ದು. ಅದು ಇಂಟರ್ವ್ಯೂನಲ್ಲಿ. ಅದು ನಮ್ಮ ಲೈಬ್ರರಿಯಲ್ಲಿ ಒಂದು ಸಣ್ಣ ಕೊಠಡಿ ಇದೆ ಈಗಲೂ. ಆ ಕೊಠಡಿಯಲ್ಲಿ ನಮ್ಮ ಸಂದರ್ಶನ ಆಗಿತ್ತು. ಅಲ್ಲಿ ಜೇಲಾಚಾರ್ಯ ಇದ್ರು, ರಾಮಭಟ್ರು ಇದ್ರು, ಆಮೇಲೆ ನಮ್ಮ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಆಗಿ ಅಮೃತ್ ಸೋಮೇಶ್ವರ್ ಇದ್ರು. ನಾನು ಕೈಕಾಲು ಹಿಡ್ಕೊಂಡು ಬಂದವ ಈ ಊರಿಗೆ. ಆದ್ರೆ ನನ್ನನ್ನು ಹೇಗೆ ಆಯ್ಕೆ ಮಾಡಿದ್ರೋ ಗೊತ್ತಿಲ್ಲ. ಬಹುತೇಕ ನಾನು ಆಗ್ಲೇನೆ ಕೆಲವು ಸಂಶೋಧನಾ ಲೇಖನಗಳನ್ನ ಪ್ರಕಟಿಸಿದ್ದೆ, ಬೇರೆ ಬೇರೆ ಮ್ಯಾಗಝಿನ್ಗಳಲ್ಲಿ, ಜರ್ನಲ್ಗಳಲ್ಲಿ ಪ್ರಕಟಿಸಿದ್ದೆ. ಅದನ್ನ ನೋಡಿ ಬಹುತೇಕ ಇಂಪ್ರೆಸ್ ಆಯ್ತು ಅಂತ ಕಾಣಿಸುತ್ತೆ. ಇವನನ್ನ ಆಯ್ಕೆ ಮಾಡಿದ್ರೆ ಏನು ಮಾಡಿಯಾನಿಲ್ಲಿ ನಮ್ಮ ಸಂಸ್ಥೆಗೆ ಒಂದು ಅಸೆಟ್ ಆದಾನೋ ಅಂತ ಅಂದ್ಕೊಂಡ್ರು ಅಂತ ಕಾಣಿಸುತ್ತೆ. ಹಾಗೆ ಅವರು ಬಹುತೇಕ ನಮ್ಮನ್ನು ಆಯ್ಕೆ ಮಾಡಿದ್ದಿರಬಹುದು. ಅದು ನನ್ನ ಮೊದಲ ಭೇಟಿ ಜೇಲಾಚಾರ್ಯರನ್ನ. ಅಲ್ಲಿಂದ ತೊಡಗಿ ನಾವು ಕೊನೆಯ ದಿನದವರೆಗೂ ಸಹ ನಾನು ಮಾಧವ ಭಟ್ರು ಹೋಗಿದ್ದೆವು ಅವರ ಮನೆಗೆ. ಹೋದಾಗ ವಿವೇಕಾನಂದ ಕಾಲೇಜಿಂದ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಅವ್ರು ಕಣ್ಬಿಟ್ಟು ನೋಡಿದ್ರು. ವಿವೇಕಾನಂದ ಕಾಲೇಜ್ ಅಂತ ಹೇಳಿದ ಕಣ್ಬಿಟ್ಟು ನೋಡಿದ್ರು. ಅದು ನಮಗೆ ಆಮೇಲೆ ಸುವರ್ಣ ಮಹೋತ್ಸವಕ್ಕೆ ಅವ್ರನ್ನ ಸನ್ಮಾನ ಮಾಡಬೇಕು ಅಂತ ಹೇಳುವಾಗ ಅವ್ರಿಗೆ ಬರ್ಲಿಕ್ಕೆ ಆಗ್ತಿಲ್ಲ, ಅನಾರೋಗ್ಯ ಇತ್ತು. ನಾವು ಮನೆಗೆ ಹೋಗಿ ಎಲ್ಲರೂ ಮನೆಗೆ ಹೋಗಿ ಅವರನ್ನ ಕುರ್ಚಿಯಲ್ಲಿ ಕೂರಿಸಿ ಸನ್ಮಾನ ಮಾಡಿದ್ದು ಬಹುತೇಕ ಬಲರಾಮಾಚಾರ್ಯ ನೆನಪಿದೆ ಅಂತ ಅನ್ಕೊಳ್ತಾರೆ. ಅಂದ್ರೆ ಈ ಎಲ್ಲ ಸಂದರ್ಭಗಳಲ್ಲಿಯೂ ಸಹ ನಾವು ಜೇಲಾಚಾರ್ಯಲ್ಲಿರುವಂತ ವಿನಯ, ಅವರಲ್ಲಿರುವಂತ ಒಂದು ಪ್ರಾಮಾಣಿಕತೆ, ಅವರಲ್ಲಿರುವಂತ ಸಜ್ಜನಿಕೆ, ಇದು ಮತ್ತೆ ಮತ್ತೆ ಕಾಣ್ಲಿಕ್ಕೆ ಶುರುವಾಗುತ್ತೆ ಅಂತ ಸಾಹಿತ್ಯ ಸೇವೆಯಲ್ಲಿ ಕಾಣಿಸುತ್ತೆ. ನಿಮ್ಗೆ ಅವು ಸಾಹಿತ್ಯ ಸಮ್ಮೇಳನಕ್ಕೆ ಅನುದಾನ ಇರಲಿಲ್ಲ ಅಂತ ಪ್ರಸ್ತಾಪ ಆಯ್ತು. ಒಂದು ತಾಲೂಕು ಸಾಹಿತ್ಯ ಸಮ್ಮೇಳನ ಮಾಡ್ಬೇಕು ಅಂತಂದ್ರೆ ಕನಿಷ್ಠ ಪಕ್ಷ ಒಂದು 2-3 ಲಕ್ಷ ಬೇಕು ಅಲ್ವಾ, ಚಂದ್ರಗಿರಿ ಬೇಕಿತ್ತು ಆ ಕಾಲಕ್ಕೆ. ಒಂದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮಾಡ್ಬೇಕು ಅಂದ್ರೆ ಒಂದು 5-6 ಲಕ್ಷ ರೂಪಾಯಿ ಕನಿಷ್ಠ ಬೇಕಿತ್ತು. 2 ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಮತ್ತೆ 7 ತಾಲೂಕು ಸಾಹಿತ್ಯ ಸಮ್ಮೇಳನಗಳನ್ನ ಅವರ ಅವಧಿಯಲ್ಲಿ ಮಾಡಿದ್ದು ಬಹಳ ದೊಡ್ಡ ಸಂಗತಿ ಅಂತ ನಂಗೆ ಅನ್ಸುತ್ತೆ. ಮತ್ತೆ ಎಲ್ಲವನ್ನೂ ದುಡ್ಡು ಕಲೆಕ್ಷನ್ ಮಾಡಿಯೇ ಮಾಡ್ಬೇಕಾಗಿತ್ತು. ಎಷ್ಟು ಕಲೆಕ್ಷನ್? ಅದು 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ, ಅದು ಎಲ್ಲಿ ಸಾಕಾಗತ್ತೆ. ಆಮೇಲೆ ಇವ್ರು ಎಷ್ಟು ಕೈಯಿಂದ ಹಾಕಿದ್ರು ಅಂತ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ. ಅಂದ್ರೆ ಇವರ ಕಿಸೆ ತುಂಬಾ ಧಾರಾಳವಾದಂತ ಕಿಸೆ ಇದು.
ಎಲ್ಲಿಗೂ ಕೊಡಬಹುದಂತ ಕಿಸೆದು. ಹಾಗಾಗಿ ಆ ರೀತಿಯಾಗಿ ಜಿ.ಎಲ್. ಆಚಾರ್ಯರು ಮೊದಲ ಸಮ್ಮೇಳನದ ಅವರ ಅವಧಿಯಲ್ಲಿ ಮೊದಲ ಸಮ್ಮೇಳನ ಕಾವು ಪಂಚಲಿಂಗೇಶ್ವರ ದೇವಸ್ಥಾನ, ನಾನು 6 ಸಮ್ಮೇಳನಕ್ಕೆ ಹೋಗಿದ್ದೇನೆ. 1 ಯಾವತ್ತೂ ನನಗೆ ಹೋಗ್ಲಿಕ್ಕೆ ಆಗಲಿಲ್ಲ, ಯಾಕೆ ಅಂತ ಗೊತ್ತಿಲ್ಲ ನನಗೆ. ಕಾವು ಸಮ್ಮೇಳನ ಅವರ ನೇತೃತ್ವದಂತ ಮೊದಲ ಸಮ್ಮೇಳನ, ಅದರಲ್ಲಿ ಡಾಕ್ಟರ್ ಶಂಕರ್ ಕಂಡೇರಿಯವರು ಭಾಗವಹಿಸಿದ್ದಾರೆ, ಅವರು ಅಧ್ಯಕ್ಷರಾಗಿ ಭಾಗವಹಿಸಿದ್ರು. ಅಲ್ಲಿಂದ ತೊಡಗಿ ನಿಮಗೆ ಪುತ್ತೂರಿನಲ್ಲಿ ಪುರಭವನದಲ್ಲಿ ಶಂಪ ದೈತೋಟರ ನೇತೃತ್ವದ ಸಮ್ಮೇಳನ ಆಯಿತು 2001ರಲ್ಲಿ. 2002 ಪುರಂದರ ಭಟ್ಟ ನೇತೃತ್ವ ನೆಲ್ಯಾಡಿಯಲ್ಲಿ, 2002 ಕುತ್ಕಾಡಿ ವಿಶ್ವನಾಥ ರೈಗಳು ರಾಮಕುಂಜದಲ್ಲಿ, 2004 ಪಾಲ್ತಾಡಿ ರಾಮಕೃಷ್ಣಾಚಾರ್ಯರು ಕಾಣಿಯೂರಲ್ಲಿ, 2005 ಎ.ಪಿ. ಮಾಲತಿ ಕೆದಂಬಾಡಿಯಲ್ಲಿ, 2008 ಬಿ.ಬಿ. ಅರ್ತಿಕಜಿಯವರು ಫಿಲಮಿನಕಾರಿ ದರ್ಬೆಯಲ್ಲಿ, 2010 ಡಾಕ್ಟರ್ ಡಿ ಸದಾಶಿವ ಭಟ್ರು ಮಾಲಿಂಗೇಶ್ವರ ದೇಗುಲದ ಆವರಣದಲ್ಲಿ. ಇಷ್ಟು ತಾಲೂಕು ಸಮ್ಮೇಳನಗಳು ಜಿ.ಎಲ್. ಆಚಾರ್ಯ ನೇತೃತ್ವದಲ್ಲಿ ನಡೆದಿದ್ದಾವೆ. ನಿಮ್ಗೆ ಗೊತ್ತಿದೆ, ನಾ ಈಗಾಗಲೇ ಹೇಳಿದೆ, ಒಂದೊಂದು ಸಮ್ಮೇಳನ ಮಾಡಬೇಕು ಎಷ್ಟು ಕಷ್ಟ ಇದೆ ಅಂತ. ನಿಮಗೆ ಅಲ್ಲಿ ಸಮಿತಿಗಳಾಗಬೇಕು, ಸ್ಥಳೀಯವಾಗಿ ಸಂಘಟನೆ ಆಗಬೇಕು, ಸ್ವಾಗತ ಸಮಿತಿ ಆಗಬೇಕು, ಆಹ್ವಾನ ಪತ್ರಿಕೆ ಸಮಿತಿ ಆಗಬೇಕು, ವೇದಿಕೆ ಸಮಿತಿ ಆಗಬೇಕು, ಆಹಾರ ಸಮಿತಿ ಆಗಬೇಕು, ಎಷ್ಟು ಸಮಿತಿಗಳಾಗಬೇಕು. ಅದೆಲ್ಲವನ್ನು ಸಮನ್ವಯಗೊಳಿಸಿಕೊಂಡು ಅವರೆಲ್ಲರೊಟ್ಟಿಗೆ ಬೆರೆತು ಡೌನ್ ಟು ಅರ್ತ್ ಅಂತ ಹೇಳ್ತಾವಲ್ಲ, ಅಲ್ಲಿ ಅವರಿಗೆ ಯಾವ ಕೆಲಸ. ನಮ್ಮ ನಮ್ಮ ಬೆಳ್ಳಿ ಹಬ್ಬ ಕಾಲೇಜಿಂದಾಗ ನಂಗೆ ಈಗಲೂ ನೆನಪಿದೆ, ಮಾಧವ ಭಟ್ರು ಹೇಳ್ತಾರೆ ಅಂದ್ಕೊಂಡಿದ್ದಾರೆ, ಬಿಟ್ಟೋಯ್ತಾರೆ ಗೊತ್ತಿಲ್ಲ, ಎಲ್ಲ ಕಲೆಕ್ಷನ್ಗೆ ಹೋಗ್ಲಿಕ್ಕೆ ಸಹ ಬಂದಿದ್ದಾರೆ. ನಾನು ಸಹ ಅವರ ಕಾರಲ್ಲಿ ಹೋಗಿದ್ದೇನೆ ಕಲೆಕ್ಷನ್ಗೆ. ಅದು ನಮ್ಗೆ ಈಗಲೂ ಹಚ್ಚ ಹಸಿರಾಗಿದೆ ಅಂತ. ಅಂದ್ರೆ ಆ ತರದಲ್ಲಿ ಪ್ರತಿ ಸಂದರ್ಭದಲ್ಲಿಯೂ ಸಹ ನೀವು ಧನ ಸಂಗ್ರಹ ಅವರೇ ಕೊಟ್ಟು ಮಾಡಬಾರ್ದು, ಅದು ಹಾಗಾಗಬಾರದು ಅಂತ. ನನ್ನ ಸಮ್ಮೇಳನ ಆಗಬಾರ್ದು, ಜನರ ಸಮ್ಮೇಳನ ಆಗಬೇಕು ಅಂತ ಆ ದೃಷ್ಟಿಯಿಂದ ಎಲ್ಲ ಕಡೆಗೆ ಹೋಗಿ ಕಲೆಕ್ಷನ್ ಮಾಡಿ, ಸಮನ್ವಯ ಮಾಡಿ, ಸಂಘಟನೆ ಮಾಡಿದಂತ ಕೆಲಸ ಇದೆಯಲ್ಲ, ಅದು ಬಹಳ ದೊಡ್ಡ ಅದ್ಭುತವಾದದ್ದು. ಅದೇ ತರ ಐತಪ್ಪ ನಾಯಕರ ಇದರಲ್ಲಿ 2 ಜಿಲ್ಲಾ ಸಮ್ಮೇಳನಗಳಾದವು. ಒಂದು ಸವಣೂರಲ್ಲಿ ಕೆ.ಟಿ. ಗಟ್ಟಿಯವರು ಅಧ್ಯಕ್ಷರಾಗಿದ್ರು, ಆಮೇಲೆ ಇನ್ನೊಂದು ಸುಬ್ರಾಯ ಚೊಕ್ಕಾಡಿಯವರು ಸವಣೂರಲ್ಲಿ ಅಧ್ಯಕ್ಷರಾಗಿದ್ರು. ಆ 2 ಸಮ್ಮೇಳನಗಳು ಸಹ ನಾನು ಭಾಗವಹಿಸಿದ್ದೆ. ಅಧ್ಯಕ್ಷರ ಮನೆಗೆ ಅವರಿಗೆ ಆಹ್ವಾನ ಪತ್ರಿಕೆ ಕೊಡೋದಕ್ಕೆ ಹೋಗುವಂತ ಪದ್ಧತಿ ಇದೆ. ಎಲ್ಲಾ ಅಧ್ಯಕ್ಷರ ಮನೆಗೆ ಆಹ್ವಾನ ಪತ್ರಿಕೆ ಹೋಗ್ಕೊಡ್ಲಿಕ್ಕೆ ಇವ್ರು ಬರ್ತಿದ್ರು. ಅಷ್ಟು ಅಂದ್ರೆ ಒಬ್ಬ ಸಾಹಿತಿಯನ್ನು ಹೇಗೆ ಗೌರವಿಸಬೇಕು ಅಂತ ಅದು ಅವರಿಗೆ ಗೊತ್ತಿತ್ತು ಹೇಳುವಂಥದ್ದನ್ನ ನಾವು ಗಮನಿಸಬೇಕು. ಆಮೇಲೆ ಇದ್ರ ಜೊತೆಯಲ್ಲಿ ಪುನರೂರು ಅಧ್ಯಕ್ಷರಾಗಿದ್ದಾಗ ಪ್ರಸ್ತಾಪ ಆಯ್ತು, ಒಬ್ಬ ಕನ್ನಡಿಗ 1 ರೂಪಾಯಿ ಅಂತ. ಅದನ್ನ ಇವರು ಎಲ್ಲ ಕಡೆ ಇವರೇ ಚೀಟಿ ಕೊಡ್ತಿದ್ರು ಅಂತ. ನಾವು ಎಲ್ಲ ಇವರ ಕಡೆಯಿಂದ ಚೀಟಿ ತಗೊಂಡು ಮಾರಿದ್ದಿದೆ. ಅಂದ್ರೆ ಈ ತರ 1 ರೂಪಾಯಿ 1 ಕನ್ನಡಿಗ ಆ ಕೆಲಸಕ್ಕೂ ಸಹ ಇವರು ಎಷ್ಟು ಕೊಟ್ಟರು ಅಂತ ಹೇಳಿ ನಮಗೆ ಲೆಕ್ಕ ಇಲ್ಲ, ದಾನ ಮಾಡಿದ ಲೆಕ್ಕ ಇಲ್ಲ. ನಮ್ಮ ವಿದ್ಯಾವರ್ಧಕ ಸಂಘದ ಹಿರಿಯರು ಡಾಕ್ಟರ್ ಕಲ್ಲಡಕ ಪ್ರಭಾಕರ್ ಭಟ್ ಅವರು ಆಗಮಿಸ್ತಾ ಇದ್ದಾರೆ. ಅವರನ್ನ ನಾನು ನಮ್ಮ ಈ ಜಿ.ಎಲ್. ಆಚಾರ್ಯ ಸಂಸ್ಮರಣಾ ಕಾರ್ಯಕ್ರಮದ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಹೌದು, ಮತ್ತೆ ಅವರು ನಮ್ಮ ಕನ್ನಡದ ಕಾಲೇಜಿನಲ್ಲಿ ಆಗುವ ಎಲ್ಲ ಕಾರ್ಯಕ್ರಮಗಳಿಗೆ ಅವರು ಸಮಯಕ್ಕೆ ಸರಿಯಾಗಿ ಬರೋದು. ಅದರ ವಿಶೇಷ ಏನಂದ್ರೆ ಅವರು ಓದ್ಕೊಂಡು ಬರೋರು ಅಂತ. ಆ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂತೆ ರೆಲೆವೆನ್ಸ್ ಏನಿದೆ ಅದನ್ನ ಓದ್ಕೊಂಡು ಬಂದು, ಇವತ್ತು ನಾನು ಇಂಥ ಪತ್ರಿಕೆಯಲ್ಲಿ ಓದಿದೆ, ಇಂಥದ್ದು ಬಂದಿದೆ ಅಂತ. ಅಂದ್ರೆ ಬಹಳ ದೊಡ್ಡ ಓದುಗ ಅಂತವ್ರು. ಅದು ನಮಗೆ ಬಹಳ ವಿಶೇಷ. ಇಷ್ಟೆಲ್ಲ ಉದ್ಯಮವನ್ನು ವಿಸ್ತರಿಸಿ ಈ ಓದ್ಲಿಕ್ಕೆ ಪುಸ್ತಕ ಸಿಗ್ತೈತಿ ಪುಣ್ಯಾತ್ಮನಿಗೆ ಅಂತ, ಅದು ಸಹ ನಾವು ಗಮನಿಸಬೇಕಾದಂತ ಅಂಶ. ಹಾಗಾಗಿ ಯಾವುದೇ ಸಾಹಿತ್ಯದ ಕೆಲಸವನ್ನ ಹೆಸರಿಗಾಗಿ ಮಾಡಿದ್ದಲ್ಲ, ಅವರು ಪ್ರೀತಿಯಿಂದ ಮಾಡಿದ್ದದನ್ನ. ಪರಿಷತ್ತಿನ ಸದಸ್ಯತ್ವದ ಅಭಿಯಾನ ಅವ್ರ ಕಾಲದಲ್ಲಾಯಿತು. ಅದರ ಪರಿಣಾಮ ಏನಂದ್ರೆ ಇವತ್ತಿಗೂ ಸಹ ಪುತ್ತೂರಿನಲ್ಲಿ ಪರಿಷತ್ತಿನ ಮತಗಟ್ಟೆ ಇದೆ. ನಾವು ಚುನಾವಣೆಗೆ ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಪರಿಷತ್ತಿನ ಚುನಾವಣೆ ಅಂದ್ರೆ ನಾವು ಇವತ್ತು ಇಲ್ಲೇ ನಾವು ಓಟ್ ಹಾಕ್ಲಿಕ್ಕೆ ಸಾಧ್ಯ ಆಗತ್ತೆ. ಯಾಕೆಂದ್ರೆ ಪರಿಷತ್ ಚುನಾವಣೆಯಲ್ಲಿ ಮತಗಟ್ಟೆ ಬರ್ಬೇಕು ಅಂದ್ರೆ ಅದಕ್ಕೆ ಇಷ್ಟು ಮತದಾರ ಇರಬೇಕು ಅಂತ ಒಂದು ಲೆಕ್ಕ ಇದೆ. ಅದನ್ನ ಅವ್ರು ಮಾಡಿದ್ರು ಅಂತ ಆ ಕಾಲಕ್ಕೆ. ಹಾಗಾದ್ರೆ ಪ್ರಸ್ತಾಪ ಆಯ್ತು, ಅವರು ಮೆಂಬರ್ಶಿಪ್ ಮಾಡಿದ್ರು, ದುಡ್ಡು ತಗೊಳ್ಳಿಲ್ಲ ಅಂತ. ಅಂದ್ರೆ ಇದು ಅವರ ದೊಡ್ಡತನ ಅಂತ ನಾನು ಹೇಳುವಂತದ್ದು. ಸಾಹಿತ್ಯದ ಮೇಲಿನ ಪ್ರೀತಿಯಿಂದ ಈ ಕೆಲಸವನ್ನು ಅವ್ರು ಮಾಡ್ತಾ ಹೋದ್ರು. ಆಮೇಲೆ ಪುತ್ತೂರು ಕರ್ನಾಟಕ ಸಂಘದ ಜೊತೆಯಲ್ಲಿ ಅವರು ಜೋಡಿಸಿಕೊಂಡಂತಹ ವಿಧಾನ, ಅಲ್ಲಿ ಭಾಗವಹಿಸ್ತಾ ಇದ್ದಂತ ರೀತಿ, ಕಾಲೇಜಿನ ಕನ್ನಡ ಸಂಘ ಅದು 25ನೇ ವರ್ಷ ಆದಾಗ ನಾನು ಕೇಳಿದೆ ಅವ್ರ ಹತ್ರ, ಸರ್ 25 ವರ್ಷ ಆಯ್ತು ಕಾಲೇಜಿನ ಕನ್ನಡ ಸಂಘಕ್ಕೆ ಒಂದು ಕಾರ್ಯಕ್ರಮ ಮಾಡುವನ ಅಂತ. ನನಗೆ ಈಗಲೂ ನೆನಪಿದೆ. ಖಂಡಿತ ಮಾಡಿ ಅಂತ ನಾನು ಹೇಳಿದೆ. ಇದುವರೆಗೆ ಅಧ್ಯಕ್ಷರಾದವ್ರನ್ನೆಲ್ಲ ಒಂದು ಸನ್ಮಾನ ಮಾಡುವನ ಅಂತ ಹೇಳಿದೆ. ಖಂಡಿತ ಮಾಡಿ ಅಂದ್ರೆ ಬೇಡ ಹೇಳೋ ಪ್ರಶ್ನೆ ಇಲ್ಲ ಅವರಲ್ಲಿ, ಬೇತಿ ಇಲ್ಲ, ಬೇಡ ಇಲ್ಲ, ಮಾಡಿ ಅಂತ. ಅಂದ್ರೆ ಆ ರೀತಿಯಲ್ಲಿ ಬಹಳ ಅದ್ಭುತವಾದಂತ ರೀತಿಯಲ್ಲಿ 25ನೇ ವರ್ಷದ ಕನ್ನಡ ಸಂಘದ 25ನೇ ವರ್ಷವನ್ನು ಆಚರಣೆ ಮಾಡಿದ್ವಿ. ಹಾಗೇನೆ ನಂಗೆ ಈಗಲೂ ನೆನಪಿದೆ, ನಾನು ಹಾಸ್ಟೆಲ್ ಇನ್ಚಾರ್ಜ್ ಆಗಿದ್ದೆ 15 ವರ್ಷ. ಅದನ್ನ ಹೇಳ್ಬೇಕಿಲ್ಲ, ಯಾಕಂದ್ರೆ ಮಾಧವ ಭಟ್ರು ಪ್ರಸ್ತಾಪ ಮಾಡಿದ್ರು ಅಂತ, ಕಾಲೇಜಿಗೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡಿದ್ರು. ಹಾಸ್ಟೆಲ್ಗೆ ಹೇಳ್ಬೇಕು. ಹಾಸ್ಟೆಲ್ನಲ್ಲಿ ಆಗ ಇಷ್ಟೆಲ್ಲ ವಿಸ್ತಾರವಾದಂತಹ ಹಾಸ್ಟೆಲ್ ಇರಲಿಲ್ಲ. ನಮ್ಮ ಒಟ್ಟು ಹಾಸ್ಟೆಲ್ ಕೆಪಾಸಿಟಿ 180 ಪ್ಲಸ್ 270 ಸೀಟ್ ಇತ್ತು. ಅವಾಗ 180 ಸುರುವಿಗಿತ್ತು.
ಆಮೇಲೆ ಒಂದು ಹೊಸ ಕಟ್ಟಡ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಜಾಸ್ತಿ ಆಯಿತು. ಒಟ್ಟು 270 ಅಡ್ಮಿಷನ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿತ್ತು. ಆದರೆ ಅಪ್ಲಿಕೇಶನ್ ತುಂಬಾ ಬರ್ತಿತ್ತು, ಸಾಧಾರಣ 500 ಅಪ್ಲಿಕೇಶನ್ ಎಲ್ಲ ಬರ್ತಿತ್ತು. ಯಾರನ್ನ ಬಿಡುದು, ಯಾರಿಗೆ ಅಡ್ಮಿಷನ್ ಕೊಡೋದು ಹೇಳುವಂತ ಒತ್ತಡ ಇರ್ತಾ ಇತ್ತು. ಆ ಸಂದರ್ಭದಲ್ಲೆಲ್ಲ ಇವರು ಶ್ರೀಧರ್ ಹೀಗೊಬ್ರು ಬಂದಿದ್ದಾರೆ, ಒಂದು ಸೀಟ್ ಕೊಡ್ಬೋದಾ ಅಂತ ನನ್ನ ಹತ್ರ ಕೇಳಿದ್ರು ಇವರು ಅಂತ. ಎಷ್ಟೋ ಸಲ ಸಂಜೆಗೆ ಅವಾಗ ಮನೆಗೆ ಬಂದದ್ದಿದೆ, ಮನೆಗೆ ಬಂದು ಶ್ರೀಧರ್ ಇವರೊಬ್ರು ದೂರದಿಂದ ಬಂದ್ಬಿಟ್ಟಿದ್ದಾರೆ, ಎಲ್ಲಾರು ಒಂದು ಅಡ್ಜಸ್ಟ್ಮೆಂಟ್ ಮಾಡು ಅಂತೇಳಿ. ಆಯ್ತಾ, ಅಂತ ಹಿರಿಯರು ಬಂದು ನಮ್ಮ ಮುಂದ್ಗಡೆಗೆ ಕೇಳುವಾಗ ನಾವು ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ, ಯಾವ ಬಾಯಲ್ಲಿ ಹೇಳುದು. ಹಾಗಾಗಿ ಈ ರೀತಿ ಅಂದ್ರೆ ಎಷ್ಟು ನಮ್ಮನ್ನು ನಾವು ಒಬ್ಬ ನೌಕರರಾಗಿ ನೋಡಿಕೊಳ್ಳಿಲ್ಲ, ಅವರು ಒಂದು ಕುಟುಂಬದವರ ಹಾಗೆ, ಒಂದು ಮನೆಯವರ ಹಾಗೆ ಅತ್ಯಂತ ಗೌರವದಿಂದ ನಡೆಸಿಕೊಂಡಂತ ಒಂದು ವ್ಯಕ್ತಿತ್ವ GL ಆಚಾರ್ಯ ಅಂತ ಹೇಳುವಂತದ್ದು ಯಾವ ಸಂಶಯವೂ ಇಲ್ಲ. ಮನೆಯದಾಗ ಒಂದು ಮಾತು ಹೇಳ್ತೇನೆ, ಅವರು ಬಸವಣ್ಣನೊಂದು ವಚನ ಇದೆ, ಅವರು ಹೇಗೆ ಮಾತಾಡುದು, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಪರುಷದ ಮಣಿಯಂತಿರಬೇಕು, ನುಡಿದರೆ ಲಿಂಗಮೆಚ್ಚಿ ಅಹುದಹುದು ಎನ್ನಬೇಕು. ಆ ರೀತಿಯ ಒಂದು ಅದ್ಭುತವಾದಂಥ ವ್ಯಕ್ತಿತ್ವ. ಅವರು ಮಾತನಾಡಿದ್ರೆ, ಅವರು ಕೇಳಿದ್ರೆ ಇಲ್ಲ ಅಂತ ಹೇಳುವಂತ ಪ್ರಶ್ನೆ ಇಲ್ಲ. ಅಂಥ ಒಂದು ಸಜ್ಜನಿಕೆಯ ಒಂದು ವ್ಯಕ್ತಿತ್ವವನ್ನು ಇವತ್ತು ನೆನಪಿಸಿಕೊಳ್ತಾ ಇದ್ದೇವೆ. ಅದ್ರಲ್ಲಿ ಅವಕಾಶ ಕೊಟ್ಟದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಈ ವಿಶೇಷ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿ ಇರುವವರು ರೋಟೇರಿಯನ್ ವಾಮನ್ ಪೈ, ಅಧ್ಯಕ್ಷರು ವರ್ತಕರ ಸಂಘ ಪುತ್ತೂರು, ಇವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ವಿನಂತಿಸಿಕೊಳ್ತಿದ್ದಾರೆ. ಓಂ ಶ್ರೀ ಮಹಾಲಿಂಗೇಶ್ವರಾಯ ನಮಃ. GL ಆಚಾರ್ಯ ಸಂಸ್ಮರಣಾ ಕಾರ್ಯಕ್ರಮದ ಅಂಗವಾಗಿ ಇದು ಪ್ರಥಮ ಈ 100ನೇ ವರ್ಷದ ಈ ಒಂದು ಕಾರ್ಯಕ್ರಮದ ಪ್ರಥಮ ಭಾಗವಾಗಿ ಇವತ್ತು ನಾವು ಸೇರಿದ್ದೇವೆ. ಈ ಉತ್ತಮವಾದ ಈ ಐಡಿಯಾ ಅಂದರೆ ಇದನ್ನು ಬಲರಾಮಲ್ಲಿ ಆಗಲಿ ಹೇಳಿದರು, ಏನು ಮಾಡಬೇಕು, ಹೇಗೆ ಮಾಡಬೇಕಂತೇಳಿ 100 ವರ್ಷದ್ದು ಫ್ಯಾಮಿಲಿಯಲ್ಲಿ ಮಾತಾಡುವಾಗ ನಾವು ಅದನ್ನು ಜನರಿಗೆ ತಲುಪುವ ಹಾಗೆ, ಹೇಗೆ ಅಂದರೆ ಅವರ ಆ 100 ವರ್ಷದ ಈ ಜೀವನವು ಪ್ರತಿಯೊಬ್ಬನ ನೆನಪಲ್ಲಿ ಉಳಿಯುವಂತಹ ವ್ಯವಸ್ಥೆ ಆಗಬೇಕಂತೇಳಿ. ಹಾಗೆ ಪ್ರಥಮವಾಗಿ ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಪುತ್ತೂರು ಘಟಕದ ಮುಖಾಂತರ ಶುರು ಮಾಡಿದೆ. ನಾನು ಪುತ್ತೂರು ವರ್ತಕ ಸಂಘದ ವತಿಯಿಂದ ಇಲ್ಲಿ ಬಂದಿದ್ದೇನೆ. ಯಾಕೆಂದರೆ ಬಲರಾಮ್ ಅಂತ ಹೇಳಿದ್ರು, ವ್ಯಾಪಾರದಲ್ಲಿ ಇವರ ಬಗ್ಗೆ ಏನಾದರೂ ನಿಮಗೆ ಏನಾದರೂ ಇದ್ರೆ ಇದನ್ನು ಹಂಚಿಕೊಳ್ಬೇಕು. ನೋಡಿ, ಸುಮಾರು 2000 ಇಸ್ವಿಗಿನ ಮೊದಲು ಚಿನ್ನದ ವ್ಯಾಪಾರ ಅಂದರೆ ಬರೀ ಕೋರ್ಟ್ ರೋಡ್ ಅಲ್ಲಿ ಆ ತುದಿಯಿಂದ ಈ ತುದಿವರೆಗೆ ನೂರಾರು ಚಿನ್ನದ ಅಂಗಡಿಗಳು. ಇವರು GL ಕಾಂಪ್ಲೆಕ್ಸ್ ಶುರು ಮಾಡಿದ್ರು, ಅಲ್ಲಿ ಚಿನ್ನದ ಅಂಗಡಿಯನ್ನು ಶಿಫ್ಟ್ ಮಾಡಿದ್ರು ಅಲ್ಲಿಗೆ. ಚಿನ್ನ ಇದು ಏನು ಮಾರ ಅಲ್ಪ ಪಂಡ ಬೇರಾಪಣ ಮುನ್ಪಾತ ಚಿನ್ನ ಬಂಗಾರದ ಬೇರಾಪನ ಅಂತ ಅವರು ಶಿಫ್ಟ್ ಮಾಡಿ. ಹೇಗೆ ಅಂದರೆ ಅಷ್ಟು ವರ್ಷ ಅವರು ಚಿನ್ನದ ವ್ಯಾಪಾರ ಶುರು ಮಾಡಿದ ಮೇಲೆ ಜನರ ಪ್ರತಿಯೊಬ್ಬರ ನಂಬಿಕೆಯನ್ನು ಗಳಿಸಿಕೊಂಡ್ರು, ವಿಶ್ವಾಸ ಗಳಿಸಿಕೊಂಡ್ರು. ಆ್ಯಂಡ್ ಒಂದು ಬ್ರ್ಯಾಂಡ್ ಆಗಿ ಚಿನ್ನ ಅಂದರೆ GL ಆಚಾರ್ಯ ಅಂತ ಹೇಳುವ ಬ್ರ್ಯಾಂಡ್ ಅನ್ನು ಆ ದಿನ ಅವರು ಶುರು ಮಾಡಿದ್ರು. ಅದರ ಸ್ಟ್ರೆಂತ್, ಅದರ ಶಕ್ತಿಯಿಂದಾಗಿ ಅವರು ಸ್ವಂತ ಅವರ ಬೇರೆ ಇದನ್ನು ಮಾಡಿದ್ರು. ಆ ನಂತರ ನೋಡಿ ಬೇರೆ ಬೇರೆ ಅಂಗಡಿಯವರು ಬೇರೆ ಬೇರೆ ಮಾಡಿ ಶುರು ಮಾಡಿದ್ರು. ಬೇಕಾದಾಗ ಪಾರ್ಕಿಂಗ್, ಆ ಕೋರ್ಟಲ್ಲಿ ಪಾರ್ಕಿಂಗ್ ಇಲ್ಲ, ಕೋರ್ಟ್ ರೋಡ್ನಲ್ಲಿ ಪಾರ್ಕಿಂಗ್ ವ್ಯವಸ್ಥೆ, ಬಂದ ಕಸ್ಟಮರ್ ಬೇಕಾದ ಸರ್ವ ಒಳ್ಳೆಯ ಸ್ಪೇಸ್ ಕೊಟ್ಟು. ಈ ಕೋರ್ಟ್ ರೋಡ್ನಲ್ಲಿ ಇರುವಂತ ಅಂಗಡಿ 10 by 10 ದೊಡ್ಡ ಅಂಗಡಿ ಒಂದೇ ಒಂದು ಇಲ್ಲ ಅಲ್ಲಿ. ನೀವು ಇಡೀ ಫ್ಯಾಮಿಲಿ ಬಂದು ಕೂತ್ಕೊಳ್ಳುವಷ್ಟು ಅಷ್ಟು ಒಂದು ವಿಶಾಲವಾದ ಅಂಗಡಿ ಮಾಡಿಕೊಂಡು ಆ ಒಂದು ಟ್ರೆಂಡ್ ಶುರು ಮಾಡಿದ್ರು GL ಆಚಾರ್ಯ. ನಮಗೆ ಪುತ್ತೂರಿನ ಎಲ್ಲ ವ್ಯಾಪಾರಿಗಳಿಗೆ ಒಂದು ಅವರು ಪ್ರೇರೇಪಣೆ ಆಗಿದೆ. ಯಾಕೆಂದ್ರೆ ನಾವು ವ್ಯಾಪಾರ ಮಾಡ್ತೇವೆ, ಇಂತಷ್ಟು ನಾವು ಲಾಭ ಗಳಿಸ್ತೇವೆ. ಆ ಲಾಭದ ಒಂದು ಅಂಶವನ್ನು ಸಮಾಜಕ್ಕೆ ಕೊಡುವಂತ ಒಂದು ಪರಿಪಾಟಿ ಕಲಿಸಿಬಿಟ್ಟವರೇ GL ಆಚಾರ್ಯ. ಇವತ್ತು 100ಕ್ಕೆ 70 ಜನ ವ್ಯಾಪಾರಿಗಳು, 100ಕ್ಕೆ 100 ಹೇಳುವುದಿಲ್ಲ, 100ಕ್ಕೆ 70 ಜನ ವ್ಯಾಪಾರಿಗಳು ಅವರ ಲಾಭಾಂಶ ಎಂದ ಒಂದು ಅಂಶವನ್ನು ಸಮಾಜಕ್ಕೆ ಕೊಡ್ಲಿಕ್ಕೆ ಕಲ್ತಿದ್ದಾರೆ ಅವರಿಂದಾಗಿ. ಇವರು ಬರೀ ಸಮಾಜ ಸೇವೆ ಅಂತ, ವಿದ್ಯಾಭ್ಯಾಸ ಕ್ಷೇತ್ರದಲ್ಲಿ ಕೂಡ ಇವರು ಬಹಳ ಒಂದು, ನಮ್ಮ ವಿವೇಕಾನಂದ ಕಾಲೇಜಲ್ಲಿ 65ನೇ ಇಸ್ವಿಯಲ್ಲಿ ವಿವೇಕಾನಂದ ಡಿಗ್ರಿ ಸ್ಟಾರ್ಟ್ ಆಯಿತು, ಆ ಲಗ ಆಯಿತು. ನಮ್ಮ
ಅಜ್ಜ ಗೋಪಾಲ್ ಬೈ ಅಂತ ಇದ್ರು, ಬಹಳ ಸಿಟ್ಟಿನವರು. ನನಗೆ ಸ್ವಲ್ಪ ಅಂಶ ಬಂದಿರೋದು. ಡಾಕ್ಟರ್ ಪ್ರಭಾಕರ್ ಭಟ್ ಯಾವಾಗ ಹೇಳಿಕೊಟ್ಟು ನನಗೆ, ನೀನು ಸಿಟ್ಟು ಒಂದು ಬಿಟ್ಟು ಬಿಡು ಮರಾಯ ಅಂತೇಳಿ. ನಮ್ಮ ಮನೆಗೆ ಬಂದಿದ್ರು. ನಾವು ಬಹಳ ಚಿಕ್ಕವರು, ರಾಮ್ ಭಟ್ರು, ಜಯಲಾಚಾರ್ಯರು ಮತ್ತು ಇನ್ನು ಕೆಲವರೆಲ್ಲ ಬಂದು ನಾವು ಇಲ್ಲಿ ಒಂದು ಕಾಲೇಜ್ ಶುರು ಮಾಡಬೇಕಂತಾರೆ. ಯಾಕಂದರೆ ಪರಿಸ್ಥಿತಿ ಹಾಗೆ ಉಂಟು. ನಮ್ಮ ಹಿಂದೂ ಹುಡುಗಿಯರಿಗೆ ಸರಿಯಾದ ವ್ಯವಸ್ಥೆಗೆ ನಮ್ಮ ಒಂದು ಆಗದೆ ನಿವೃತ್ತಿ ಇಲ್ಲ ಅಂತ ಹೇಳ್ಬಿಟ್ಟು ಆವಾಗ ಡೊನೇಷನ್ಗೆ ಬಂದಿದ್ರು. ನಮ್ಮ ಅಜ್ಜಿಯನ್ನು ಕೊಟ್ಟರು ಅಮೌಂಟು. ಅಲ್ಲಿಂದ ಅವರು ಅಜ್ಜನಂತ ಬಂದರೆ ಯಾವ ಧೈರ್ಯ ಅಂತ ಹೇಳಿದರೆ, ನಮ್ಮ ಅಜ್ಜ ನಮ್ಮ ದೊಡ್ಡಪ್ಪ ಟಿಂಬರ್ ಮರ್ಚೆಂಟ್ ಆಗಿದ್ರು. ಜಯಲಾಚಾರ್ಯ ಕೂಡ ಚಿನ್ನದ ವ್ಯಾಪಾರ ಮಾಡಿದ್ರು. ಟಿಂಬರ್ ವ್ಯಾಪಾರ ಅವರು ಬಿಟ್ಟಿರಲಿಲ್ಲ. ಅವರು ಒಂದು ಕೂಗ್ ತಗೊಳ್ತಿದ್ರು, ಮರ ತಗೊಳ್ತಿದ್ರು, ನಮ್ಮ ಮಿಲ್ಲಲ್ಲಿ ಅದನ್ನು ಸಿಗಿಸ್ತಿದ್ರು. ಆ ಟಿಂಬರ್ನಲ್ಲಿ ನನಗೆ ಸಿಕ್ಕಿದ ಮಾಹಿತಿ ಪ್ರಕಾರ 100ಕ್ಕೆ 50 ಅವರು ದೇವಸ್ಥಾನಕ್ಕೆ ಸ್ಕೂಲಿಗೆ ಫ್ರೀ ಕೊಡುವಂಥದ್ದು ಮರ. ಅದು ಸಹ ಒಂದು ಅವರ ಒಂದು ಆಗ ಯಾವ ಮಾತ್ರ ಹೇಳಿದ್ರು, ಬಲಗೈ ಕೊಟ್ಟು ಎಡಗೈ ಗೊತ್ತಾಗುದಿಲ್ಲ ಅಂತೇಳಿ. ಈ ವಿಷಯ ಬಲರಾಮರಿಗೆ ಗೊತ್ತುಂಟ, ನಮ್ಗೆ ಗೊತ್ತಿಲ್ಲ. ಆದರೂ ನಮಗೆ ನಮ್ಮ ದೊಡ್ಡಪ್ಪನ ಮುಖಾಂತರ ಪರಿಚಯ ಆಗಿ ಅವ್ರದ್ದು ಈ ವಿಷಯ ಗೊತ್ತಾಯ್ತು ನಮಗೆ. ವಿವೇಕಾನಂದ ಕಾಲೇಜು ಕೂಡ ಹಾಗೆ. ಅದು ಅಷ್ಟು ನಂಟು. ಕೊನೆಗೆ ಎಮರ್ಜೆನ್ಸಿ ಆಗುವಾಗ ಕಾಲೇಜಿಗೆ ಸಂಬಳ ಕೊಡಲಿಕ್ಕೆ ದುಡ್ಡಿಲ್ಲ, ಹೊಸ ಬಿಲ್ಡಿಂಗ್ ಮಾಡಬೇಕಾದ್ರೆ ಎಂತ ಮಾಡಲು ದುಡ್ಡಿಲ್ಲ. ಜಯಲಾಚಾರ್ಯರು ರಾಮರು ಫೋನ್ ಮಾಡ್ತಿದ್ದು, ಜಯಲಾಚಾರ್ಯನ್ನು ಕಳಿಸಿಕೊಟ್ಟಿದ್ದು, ಆ ಸ್ಟಾಫ್ಗಳಿಗೆ ಸಂಬಳ ಕೊಡ್ತಿದ್ರು. ಇತ್ತೀಚೆಗೆ ವಿವೇಕಾನಂದ ಇಂಜಿನಿಯರಿಂಗ್ ಕಾಲೇಜ್ನ ಒಬ್ಬರು ಸ್ಟಾಫ್ ನನಗೆ ಸಿಕ್ಕಿದ್ರು. ಅವ್ರು ಹೀಗೆ ಮಾತಾಡುವಾಗೆಲ್ಲ ಅಲ್ಲ, ಅವರು ಆ ಹುಡುಗ ಸ್ಟಾರ್ಟಿಂಗ್ನಲ್ಲಿ ಇದ್ರು ಇಂಜಿನಿಯರಿಂಗ್ ಕಾಲೇಜಲ್ಲಿ. ಸರ್ ನಮಗೆ ನೆನಪಿದೆ ಸರ್, ನಮಗೆ ಸಂಬಳಕ್ಕಾಗುವಾಗ 6-7 ತಾರೀಕು ದುಡ್ಡು ಉತ್ಕರ್ಷಣ ಆಗಿದ್ದರೆ ಮತ್ತೆ ನಾನೇ ಹೋಗೋದಿತ್ತು. ಜಯಲಾಚಾರ್ಯ ರಾಮಭಟ್ರು ಫೋನ್ ಮಾಡಿದ್ರು, ಅಲ್ಲಿ ಹೋಗಿ ಬಾ ಅಂತೇಳಿ. ಅವ್ರು ಏನೋ ಒಂದು ಕಟ್ಟ ಕೊಟ್ಟಿದ್ದು, ನಾನು ತಂದು ಕೊಟ್ಟಿದ್ದು ಕಾಲೇಜಿಗೆ. ಅಲ್ಲಿ ನಮಗೆ ಸಂಬಳ ವ್ಯವಸ್ಥೆ ಆಗ್ತಿತ್ತು. ಈ ಇಷ್ಟು ವ್ಯವಸ್ಥೆಯನ್ನು ಅವರು ಯಾಕೆ ಮಾಡ್ತಿದ್ರೆ, ಅವರಿಗೆ ಒಂದು ವಿದ್ಯಾಭ್ಯಾಸದಲ್ಲಿ ವಿದ್ಯೆಯಲ್ಲಿ ಎಜುಕೇಶನ್ ಫೀಲ್ಡ್ ಇರುವಂಥ ಒಂದು ನಿಷ್ಠೆ ಮತ್ತು ಅವರಿಗೆ ಒಂದು ಅದರ ಬಗ್ಗೆ ಇರುವಂಥ ಒಂದು ಪ್ರೀತಿ. ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಇವತ್ತು ವಿದ್ಯಾಭ್ಯಾಸ ಒಂದು ಬಿಸ್ನೆಸ್ ಆಗಿ ಹೋಗಿದೆ. ಬಿಸ್ನೆಸ್ ಎರಡನೇ ಮಾತಿಲ್ಲ. ಸೀಟ್ಗಳು ಸಿಇಟಿ ನೀಟ್ ಸೀಟ್ಗಳ ಬ್ಲಾಕ್ ಮಾಡುವಂಥ ವ್ಯವಸ್ಥೆ ಉಂಟು. ಅರ್ಹ ವ್ಯಕ್ತಿಗಳಿಗೆ ಸೀಟ್ ಸಿಗುವುದಿಲ್ಲ. ಈ ಬ್ಲಾಕ್ ಆದ ವ್ಯವಸ್ಥೆ ಆಫ್ಟರ್ ದ ಪೀರಿಯಡ್ ಕೋಟಿಗಟ್ಟಲೆಯಲ್ಲಿ ವ್ಯವಹಾರ ಆಗ್ತದೆ. ಇದು ಈಗಿನ ಇದೆ. ಅಂಥದ್ರಲ್ಲಿ ನಮಗೆ ನಮ್ಮ ಪುತ್ತೂರು ಅಂದ್ರೆ ವಿವೇಕಾನಂದ ವಿದ್ಯಾವರ ಸಂಘಕ್ಕೆ ಒಂದು ಆಧಾರ ಸ್ತಂಭವಾಗಿದ್ದವರು ಜಯಲಾಚಾರ್ಯ. ಪುನಃ ವ್ಯವಹಾರಕ್ಕೆ ಬರೋ ವ್ಯಾಪಾರಕ್ಕೆ ಪುತ್ತೂರು ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಅನ್ನೋ ಒಂದು ಸಣ್ಣ ಒಂದು ನಮ್ಮ ವ್ಯಾಪಾರಿಗಳ ಒಂದು ಇದೆ. ಅದರ ಅವರು ಮಾಜಿ ಅಧ್ಯಕ್ಷರು, ಹಿತೈಷಿಗಳು. ನಮಗೆ ಒಂದು ಸ್ವಂತ ಆಫೀಸ್ ಆಗಬೇಕಂತಾಗುವಾಗ ಅವರದ್ದೇ GL ಕಾಂಪ್ಲೆಕ್ಸ್ನಲ್ಲಿ ಕಾಸ್ಟ್ ಪ್ರೈಸ್ಗಿಂತ ಕಮ್ಮಿ, ಸುಮಾರು 60ರಿಂದ 75 ಸಾವಿರದ ಒಳಗೆ ನಮಗೆ ಒಂದು ರೂಮ್ ಕೊಟ್ಟಿದ್ದಾರೆ ಸ್ವಂತ ಆಫೀಸಿಗೆ. ಇವತ್ತಿನ ಟೈಮ್ನಾಗ ಕ್ರಯ ನೋಡಿದ್ರೆ ಒಂದು 20-25 ಲಕ್ಷದಷ್ಟು ಅದಕ್ಕೆ ವ್ಯಾಲ್ಯೂ ಇದೆ. ಅದನ್ನು ಆ ಟೈಮ್ನಲ್ಲಿ ನಮಗೆ ಫ್ರೀ ಆಗಿ ಕೊಟ್ಟಿದ್ದಾರೆ, ಆಲ್ಮೋಸ್ಟ್ ಫ್ರೀ ಅಂತ ಹೇಳ್ಬೋದು. ಈಗ ಪುತ್ತೂರಲ್ಲಿ ರೋಟರಿ ಕ್ಲಬ್ಬಿನ ಒಂದು ಬ್ಲಡ್ ಬ್ಯಾಂಕ್ ಇದೆ, ಈಗ ನಡೆಯುವಂಥ ಬ್ಲಡ್ ಬ್ಯಾಂಕ್. ಆವಾಗ ಆ ಇಡೀ ರೂಫ್ ಅನ್ನು ಅವರು ಫ್ರೀಯಾಗಿ ಕೊಟ್ಟಿದ್ರು, ರೋಟರಿಗೆ ಫ್ರೀಯಾಗಿ ಕೊಟ್ಟಿದ್ರು. ಅಲ್ಲಿ ಆವಾಗ ಹಾಲ್ ಮಾಡಿದ್ದು, ಆಮೇಲೆ ಅದನ್ನು ನಾವು ಬ್ಲಡ್ ಬ್ಯಾಂಕ್ ಅಂತ ಮಾಡಿದ್ದೇವೆ. ಯಾರೋ ಒಬ್ರು ಪಾಪದವರು ಹೋಗಲಿ, ನಮ್ಗೆ ಹೀಗೆ ನಮ್ಗೆ ಕಷ್ಟ ಆಗಿದೆ, ವಿದ್ಯಾಭ್ಯಾಸಕ್ಕೆ ಏನಾದ್ರು ಸಹಾಯ ಮಾಡಿದ್ದಾರೆ, 500, 1,000 ಕೊಟ್ಟಿದ್ದವರಿಗೆ ಅವರ ಎಜುಕೇಶನ್ಗೆ ಹೆಲ್ಪ್ ಮಾಡ್ತಿದ್ವಿ. ಇಂಥ ಒಂದು ಅತ್ಯಂತ ಸ್ಮರಣೀಯ ವ್ಯಕ್ತಿಯನ್ನು ನಾವು ಇವತ್ತು ಅವರ ಜನ್ಮ ಶತಾಬ್ದಿ 3 ವರ್ಷದ ಒಂದು ಕಾರ್ಯಕ್ರಮದ ಪ್ರಾಥಮಿಕ ಅಂಗವಾಗಿ ನಾವು ಇಲ್ಲಿ ಇದನ್ನು ಆರ್ಗನೈಸ್ ಮಾಡಿದ್ದೇವೆ. ನನಗೆ ನನ್ನ ಒಂದು ರೋಲ್ ಮಾಡೆಲ್ ಆಗಿದ್ದು ಜಯಲಾಚಾರ್ಯ. ನನಗೆ ಯಾವಾಗ ಹೇಳಿಗಿತ್ತು, ನಿನ್ನ ಒಂದು ಬ್ರ್ಯಾಂಡ್ ನೀನು ಕ್ರಿಯೇಟ್ ಮಾಡಿದರೆ ನೀನು ಯಾವಾಗಲೂ ರಾಜ, ನೀನು ಇದ್ದಲ್ಲಿ ವ್ಯಾಪಾರ ಮಾಡ್ಬೋದು ಅಂತೇಳಿ. ನಾನು ಪೇಟೆಯಲ್ಲಿ ವ್ಯಾಪಾರ ಮಾಡಿಕೊಂಡಿದ್ದೆ, ಹೊರಡಾಡ್ತಿದ್ದೆ.
ದರ್ಪೆಯಲ್ಲಿ ಹೋಗಿ ನನ್ನ ಸ್ವಂತ ಮನೆ ಒಂದು ಬಿಲ್ಡಿಂಗ್ನಲ್ಲಿ ನಾನು ವ್ಯವಹಾರ ಶುರು ಮಾಡಿದ್ದೆ. ಮತ್ತು ಅವರು ನನಗೆ ಒಂದು ಆವಾಗ ಹೇಳಿದ ನೆನಪಿತ್ತು. ಆ ಪ್ರಕಾರ ಒಂದು ಕ್ವಾಲಿಟಿ ಮತ್ತು ಒಂದು ಕ್ಲಿಯರೆನ್ಸ್ ಇರುವಂಥ ಒಂದು ಒಳ್ಳೆ ವ್ಯವಹಾರವನ್ನು ಮಾಡಲಿಕ್ಕೆ ಶುರು ಮಾಡಿದೆ. ಪರಿಣಾಮವಾಗಿ ನಾನು ಇವತ್ತು ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಆಗಿದ್ದೇನೆ. ನನಗೆ ಅದರಲ್ಲಿ ಬಲರಾಮಾಚಾರ್ಯರು ಕೂಡ ಯಾವಾಗಲೂ ಅಡ್ವೈಸ್ ಇತ್ತು. ನನಗೆ ಅಣ್ಣನಾಗಿ ಅವರು ಬಲರಾಮಾಚಾರ್ಯ ಅವ್ರು ಹೇಳಿದ್ರು, ಮೈಯವರೇ ನೀವು ಕ್ವಾಲಿಟಿ ಹಾಕಿ ಕರೆಕ್ಟಾಗಿ ವ್ಯವಹಾರ ಮಾಡಿ, ನೀವು ಸಕ್ಸಸ್ ಆಗ್ತದೆ. ಹಾಗೆ ಇವತ್ತು ನಾನು ಆ ಮೂಲೆಯಲ್ಲಿ ಕೂತ್ಕೊಂಡು ನನಗೆ ಅವರದೇ ಒಂದು ಮಾರ್ಗದರ್ಶನ ಆಗ್ತದೆ ಈ ವ್ಯವಹಾರದಲ್ಲಿ. ನನ್ನ ಈ ಮಾತಿನ ಉದ್ದೇಶ ಅಂದರೆ ಜೇಲಾಚಾರ್ಯರು ಬರೇ ವ್ಯಾಪಾರಿ ಮಾತ್ರವಲ್ಲ, ಧಾರ್ಮಿಕವಾಗಿ ಆಗಲಿ, ಶೈಕ್ಷಣಿಕವಾಗಲಿ, ಸಾಮಾಜಿಕವಾಗಿ ಕಳಕಳಿ ಇರುವಂಥ ಒಂದು ವ್ಯಕ್ತಿತ್ವ. ಇವರಿಗೆ ನಾವು ಇವತ್ತು ಸೇರಿ ಅವರ 100 ವರ್ಷದ ಈ ಅವರ ಜೀವನದಲ್ಲಿ ಅವರು ನಮಗೆ ಹಾಕಿಕೊಟ್ಟ ಪಾಠವನ್ನು ನಾವು ಕಲಿತುಕೊಂಡು ನಾವು ಅದನ್ನು ಫಾಲೋ ಮಾಡಬೇಕಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. JL ಆಚಾರ್ಯರ ಉದ್ಯಮ ಮತ್ತು ಸಾಹಿತ್ಯ ಸೇವೆಯ ಬಗ್ಗೆ ವಿಷಯವನ್ನ ಮಂಡನೆ ಮಾಡಿದ ಡಾಕ್ಟರ್ HG ಶ್ರೀಧರ್ ಇವರಿಗೆ JL ಆಚಾರ್ಯ ಕುಟುಂಬದ ಪರವಾಗಿ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಜೊತೆಗೆ ಗೌರವ ಉಪಸ್ಥಿತಿಯನ್ನ ನೀಡಿರುವ ರೊಟೇರಿಯನ್ ವಾಮನ್ ಪೈ ಅಧ್ಯಕ್ಷರು ವರ್ತಕರ ಸಂಘ ಪುತ್ತೂರು ಇವರಿಗೂ ಕೂಡ ಸರ್ವರ ಪರವಾಗಿ ಪೂರಕ ವಂದನೆಗಳು. ಕುಟುಂಬದ ಸದಸ್ಯ ಶ್ರೀ ಲಕ್ಷ್ಮೀಕಾಂತ್ ಆಚಾರ್ಯ ಉಪಸ್ಥಿತರಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ JL ಆಚಾರ್ಯ ಜುವೆಲ್ಲರ್ಸ್.